ವಿಶ್ವ ಹಿಂದೂ ಪರಿಷತ್ ಹೆಜಮಾಡಿ ಘಟಕದ ವತಿಯಿಂದ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗೋಶಾಲೆಗೆ ಗೋಗ್ರಾಸವನ್ನ ನೀಡಲು ಪರಿವಾರದ 50ಕ್ಕೂ ಅಧಿಕ ಮಂದಿ ಯುವಕರು ರಸ್ತೆಯಂಚಿನಲ್ಲಿ ಬೆಳೆದ ಗೋಗ್ರಾಸವನ್ನ ಕತ್ತರಿಸಿ ನೀಡುವ ಮೂಲಕ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ದೇವತಾ ಕಾರ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ ಹೆಜಮಾಡಿಯ ಹಿರಿಯ ಕಾರ್ಯಕರ್ತ ಶ್ರೀನಿವಾಸ್ ರಾವ್ ಹಾಗೂ ಉಡುಪಿಯ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿಷ್ಣುಮೂರ್ತಿ ಆಚಾರ್ಯ ಜಂಟಿಯಾಗಿ ಚಾಲನೆ ನೀಡಿದ್ದಾರೆ. ಈ ಕಾರ್ಯ ಹೆಜಮಾಡಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಶರಣ್ ಕುಮಾರ್ ಮುಟ್ಟು ನೇತೃತ್ವದಲ್ಲಿ ಹೆಜಮಾಡಿಯ ಸುತ್ತಮುತ್ತ ಬೆಳೆದಿದ್ದ ಗೋಗ್ರಾಸವನ್ನ ಕಾರ್ಯಕರ್ತರು ಕತ್ತರಿಸಿ 3 ಟೆಂಪೋಗಳ ಮೂಲಕ ಗೋಶಾಲೆಗೆ ರವಾನಿಸಿದರು. ಈ ಗೋ ಸೇವಾ ಕಾರ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಹೆಜಮಾಡಿಯ ಕಾರ್ಯದರ್ಶಿ ನಿತಿನ್ ಕುಮಾರ್, ಬಜರಂಗ ದಳದ ಸಂಯೋಜಕ ಶಿವಕುಮಾರ್, ಸಹ ಸಂಯೋಜಕ ಮಿತೇಶ್ ಮೆಂಡನ್ ಹಾಗೂ ಹಲವರು ಕಾರ್ಯಕರ್ತರು ಭಾಗವಹಿಸಿದ್ರು. ನಾವು ಈ ದಿನ ಹೆಜಮಾಡಿಯ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಸಂಘ ಪರಿವಾರ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಹೆಜಮಾಡಿ ಗ್ರಾಮದಲ್ಲಿ ಇರತಕ್ಕಂಥ ರಸ್ತೆ ಬದಿಗಳಲ್ಲಿ ಬೆಳೆದಿರತಕ್ಕಂಥ ಎಲ್ಲ ಹುಲ್ಲುಗಳನ್ನು ಕಟಾವು ಮಾಡುವುದರ ಮುಖಾಂತರ ಪಾವಂಜೆಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಶಾಲೆಗೆ ನೀಡಲಿಕ್ಕಿದ್ದೇವೆ ಮತ್ತು ನಿರಂತರವಾಗಿ ನಮ್ಮ ಧರ್ಮ ಕಾರ್ಯ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಎಲ್ಲ ಪರಿವಾರದ ಕಾರ್ಯಕರ್ತರುಗಳು ನಿರಂತರವಾಗಿ ಸೇವೆಯಲ್ಲಿದ್ದಾರೆ. ಕಲಿಯುಗದ ಕಾಮಧೇನು ಆಗಿರ್ತಕ್ಕಂಥ ಗೋಮಾತೆಯನ್ನು ರಕ್ಷಿಸುವ ನೆಲೆಯಲ್ಲಿ ಮತ್ತು ವಿವಿಧ ದೇವಸ್ಥಾನಗಳ ಮಠ ಮಂದಿರಗಳ ನೆಲೆಯಲ್ಲಿರ್ತಕ್ಕಂಥ ಗೋಶಾಲೆಗಳಿಗೆ ನಿರಂತರವಾಗಿ ನಾವು ಈ ಗೋಗ್ರಾಸವನ್ನು ನೀಡುವುದಾಗಿ ಈಗಾಗಲೇ ನಮ್ಮ ಸಮಿತಿ ಸಭೆಗಳಲ್ಲಿ ನಿರ್ಧರಿಸಿದ್ದು, ಮುಂದಿನ ದಿನಗಳಲ್ಲಿ ಕಾರ್ಯ ನಿರಂತರವಾಗಿರ್ತದೆ. ಈ ದಿನ ನಾವು ಪಾವಂಜೆಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನೀಲಾವರದ ಗೋಶಾಲೆಗೆ ಈ ಗೋಗ್ರಾಸವನ್ನು ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಜಂಟಿ ಎಲ್ಲ ಪರಿವಾರ ಸಂಘಟನೆಗಳ ಕಾರ್ಯಕರ್ತರು ಸುಮಾರು 50-60 ಮಂದಿ ಸೇರಿಕೊಂಡು ಈ ಒಂದು ಗೋ ಸೇವಾ ಅಭಿಯಾನವನ್ನು ಗೋವಿಗಾಗಿ ಮೇವು ಎಂಬ ಸಂಕಲ್ಪದೊಂದಿಗೆ ನಿರಂತರವಾಗಿ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ವಿಸ್ತರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ.